ಕಲ್ಸಂಕದಿಂದ ಅಂದ್ರೆ ಉಡುಪಿಯ ಕಲ್ಸಂಕದಿಂದ ಅಂಬಾಗಿಲು ಬಳಿ ಸೇರುವಂತಹ ಮಾರ್ಗ ಮಧ್ಯದಲ್ಲಿ ಮ್ಯಾನ್ ಹೋಲ್ ಒಡೆದು ಹೋಗಿದ್ದು ವಾಹನ ಸವಾರರು ಎಚ್ಚೆತ್ತು ವಾಹನ ಚಲಾಯಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕಲ್ಸಂಕದಿಂದ ಅಂಬಾಗಿಲು ಕಡೆ ತೆರಳುವ ರಸ್ತೆಯಲ್ಲಿ ಮಳೆಗಾಲದಲ್ಲಿ ಮ್ಯಾನ್ ಹೋಲ್ ಒಡೆದು ಹೋಗಿದ್ದು ಮಳೆಗಾಲ ಮುಗಿದು ಬಳಿಕ ಕಾಮಗಾರಿ ಮಾಡಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಅದೇ ಮ್ಯಾನ್ ಹೋಲ್ ಒಡೆದು ಸುಮಾರು ದಿನಗಳು ಕಳೆದಿದೆ. ದಿನನಿತ್ಯ ಅನೇಕ ವಾಹನಗಳು ಸಂಚಾರ ಮಾಡುವುದರಿಂದ ವಾಹನ ಸವಾರರಿಗೂ ಕೂಡ ಬಹಳಷ್ಟು ತೊಂದರೆ ಕೂಡ ಆಗ್ತಿದೆ. ಇದೀಗ ವಾಹನ ಸವಾರರು ಎಚ್ಚೆತ್ತುಕೊಂಡು ವಾಹನ ಚಲಾಯಿಸಬೇಕಾದ ಸಂದರ್ಭ ಎದುರಾಗಿದೆ. ಈಗಾಗಲೇ ಸ್ಥಳದಲ್ಲಿ ಅನೇಕ ದ್ವಿಚಕ್ರ ವಾಹನ ಸವಾರರು ರಾತ್ರಿ ವೇಳೆಯಲ್ಲಿ ಬಿದ್ದು ಗಾಯಗೊಂಡ ಘಟನೆ ಕೂಡ ನಡೆದಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೂ ಇಲಾಖೆಯವರು ಗಮನ ಹರಿಸಿ ಸುಗಮ ಸಂಚಾರಕ್ಕೆ ಉತ್ತಮ ರೀತಿಯಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಲಿ ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾದಂತಹ ಸಂದರ್ಭ ಬರುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ಕಲ್ಸಂಕದಿಂದ ಅಂಬಾಗಿಲು ಬಳಿ ಸೇರುವಂತ ಮಾರ್ಗ ಮಧ್ಯದಲ್ಲಿ ಮ್ಯಾನ್ ಹೋಲ್ ಒಂದು ಒಡೆದು ಹೋಗಿದೆ. ವಾಹನ ಸವಾರರು ಅಲ್ಲಿ ಬಹಳ ಕಷ್ಟದಿಂದ ಸಂಚಾರ ಮಾಡಬೇಕಾದಂಥ ಪರಿಸ್ಥಿತಿ. ನಮ್ಮ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಇದೆಲ್ಲ ಕಣ್ಣಿಗೆ ಕಾಣುವುದಿಲ್ವಾ ಅಥವಾ ಕಂಡರೂ ಕೂಡ ಏನೂ ಆಗೋದಿಲ್ಲ, ಆಗುವುದಾಗಲಿ ಅನ್ನುವಂತಹ ಒಂದು ಯೋಚನೆಯ ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಉಡುಪಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಕೆಲವು ರೋಡುಗಳ ಒಂದು ಕೆಲಸ ಎಷ್ಟು ಸ್ಪೀಡಾಗಿ ಆಗಿದೆ ಅಂತ ಹೇಳಿದ್ರೆ ಜೀವಮಾನದಲ್ಲಿ ಅಷ್ಟು ಸ್ಪೀಡಾಗಿ ಕೆಲವು ಕಾಮಗಾರಿಗಳು ಆಗಲಿಕ್ಕಿಲ್ಲ, ಅಂತಹ ಸ್ಪೀಡಲ್ಲಿ ಮಾಡಿದ್ದಾರೆ. ಒಬ್ಬರು ಪ್ರಧಾನಿಗಳು ಬರುವಾಗ ಖಂಡಿತವಾಗಿಯೂ ಕೂಡ ವ್ಯವಸ್ಥೆಗಳು ಇರಬೇಕು, ಅದು ಒಳ್ಳೆಯ ವಿಚಾರವೇ. ಆದರೆ ಉಳಿದ ದಿವಸಗಳಲ್ಲಿ ಇಷ್ಟು ಸಾವಿರ ಜನ ಸಂಚಾರ ಮಾಡ್ತಾರಲ್ವ, ಹಾಗಾದರೆ ಈ ಜನರಿಗೇನಾದರೂ ಆದರೆ, ಸಮಸ್ಯೆಗಳಾದರೆ ಅಲ್ಲಿ ಸರಿಯಾದ ಒಂದು ಯಾವುದೋ ಒಂದು ರೀತಿಯಾದಂತಹ ಸಮಸ್ಯೆ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಒಂದು ಸರಿಯಾದ ಒಂದು ಬೋರ್ಡ್ ಹಾಕುವಂಥ ಒಂದು ಬ್ಯಾರಿಕೇಡನ್ನು ಇಟ್ಟು ಬಿಟ್ಟಿದ್ದಾರೆ. ಅದೇನೋ ಒಂದು ವಾಹನಗಳು ಹೋಗುವಾಗ ತಾಗಿ ಆ ಕಡೆ ಬಿದ್ದರೆ ಅದು ಹೋಯಿತು. ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿದೆ ಅನ್ನುವಂತಹ ರೀತಿಯನ್ನು, ಅದನ್ನೊಂದು ಸಮಸ್ಯೆಯನ್ನು ಸರಿಪಡಿಸುವಂತಹ ಯೋಚನೆ ಬಿಡಿ, ಅಟ್ಲೀಸ್ಟ್ ಅಲ್ಲಿ ಸಮಸ್ಯೆ ಆಗದಂತೆ ಏನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕಲ್ವಾ? ಯಾಕೆ ನಮ್ಮವರಿಗೆ ಇದೆಲ್ಲ ಅರ್ಥ ಆಗುವುದಿಲ್ಲ? ಸಮಸ್ಯೆ ಆದಮೇಲೆ ಎಚ್ಚೆತ್ತುಕೊಳ್ತಾರೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿವಸಗಳಲ್ಲಿ ಗುಂಡಿಗೆ ಬಿದ್ದು ಈ ರಸ್ತೆಯ ಅವೈಜ್ಞಾನಿಕ ರೀತಿಯ ಕಾಮಗಾರಿಗಳಿಗಾಗಿ ಒಂದಷ್ಟು ಜೀವವೇ ಹೋಗಿದೆ. ಹಾಗಿರುವಾಗ ಇಂತಹ ಪರಿಸ್ಥಿತಿಗಳು ಮತ್ತೆ ಮತ್ತೆ ಆಗ್ತಾ ಇದ್ರೂ ಕೂಡ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಇದನ್ನೆಲ್ಲ ಸರಿ ಮಾಡುವುದಕ್ಕೆ ಇಷ್ಟೆಲ್ಲ ಸಮಯ ಬೇಕಾ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಕೂಡ. ಸದ್ಯ ಇನ್ನಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು, ಜನಪ್ರತಿನಿಧಿಗಳು ಒಂದು ಸ್ವಲ್ಪ ಆದರೂ ಇದರ ಕಡೆಗೆ ಗಮನ ಹರಿಸಬೇಕಾಗಿದೆ. ಅಂಬಾಗಿಲಿನಿಂದ ನಮ್ಮ ಕಲಸಂಕೆ ಹೋಗೋ ರಸ್ತೆಯಲ್ಲಿ ಯಾವುದು ನಮ್ಮ ಸಿಲಸ್ ಶಾಲೆಯ ಬಳಿ ಮ್ಯಾನ್ಯುವಲ್ಗಳು ರಸ್ತೆಗಿಂತ ಮೇಲ್ಗಡೆ ಬಂದಿದೆ. ಯಾಕಂತ ಹೇಳಿದ್ರೆ ಎಷ್ಟೋ ಆಕ್ಸಿಡೆಂಟ್ಗಳಾಗಿದೆ. ಅಲ್ಲಿ ರಾತ್ರಿ ಹೋಗುವಾಗ ಗಾಡಿಗಳು ತುಂಬ ಮೇಲೆ ಕೆಳಗೆ ಆಗ್ತದೆ, ಅಂಥ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನಗರಸಭೆಗೆ ಸಂಬಂಧಪಟ್ಟವರಿಗೆ ಈಗಾಗಲೇ ಹಲವಾರು ಬಾರಿ ಮನವಿ ಮಾಡಿದ್ದೇವೆ. ಕೂಡಲೇ ಆ ಮ್ಯಾನ್ಯುವಲ್ಗಳನ್ನು ರೈಸ್ ಮಾಡಿ, ಆ ರೈಸ್ ಆಗಿದ್ದನ್ನು ನೆಲಮಟ್ಟಕ್ಕೆ ಅಂದರೆ ರಸ್ತೆಯ ಮಟ್ಟಕ್ಕೆ ಅದನ್ನು ರಿಪೇರಿ ಮಾಡಿ ಅಂತ ನಾವು ಎಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಆಗ್ತಾಯಿಲ್ಲ. ಇದು ಒಂದು ವೇಳೆ ಇದನ್ನೇ ಅವರು ಮುಂದುವರಿಸಿದರೆ ಈ ಜನವರಿ 30ರ ಒಳಗಾಗಿ ಆ ಕಾಮಗಾರಿಯನ್ನು ಅವರು ಕೈಗೊಳ್ಳದಿದ್ದರೆ ನಗರಸಭೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು, ನಾವು ಸಾರ್ವಜನಿಕರಿಂದ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ.